ನಮಸ್ಕಾರ. ಬೆಳಗಿನ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಚಾರಕ್ಕೆ ಬಂದ್ರೆ, ಕಳೆದ 4-5 ದಿನಗಳಿಂದ ಬಂಟ್ವಾಳ ತಾಲೂಕಿನಾದ್ಯಂತ ಆತಂಕ ಮನೆ ಮಾಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಯಾಕಂತ ಹೇಳಿದ್ರೆ, ಭಾನುವಾರದ ದಿನ ಮಹಿಳೆಯೊಬ್ಬರು ಮೃತಪಟ್ಟರು. ಆ ಬಳಿಕ ಆಕೆಯ ನೆರೆಮನೆಯ ವೃದ್ಧೆಯಲ್ಲಿ ಕೂಡ ಸೋಂಕು ಕಾಣಿಸಿಕೊಂಡಿತ್ತು. ಅವರನ್ನು ಕೂಡ ಈಗ ಆಸ್ಪತ್ರೆಯಲ್ಲಿ ಇಟ್ಟು ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನುವಂತಹ ವಿಚಾರಗಳು. ಈ ನಡುವೆ ಆ ಮೃತ ಮಹಿಳೆಯ ಪತಿ ಮತ್ತು ಮಕ್ಕಳ ರಿಪೋರ್ಟ್ ಬಂದಿದೆ, ಅದು ನೆಗೆಟಿವ್ ಆಗಿ ಬಂದಿದೆ. ಆದರೆ ಈ ನಡುವೆ ನಿನ್ನೆ ನಡೆದಿರುವಂತಹ ಒಂದು ಬೆಳವಣಿಗೆ, ಅದೇ ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದ ಮಹಿಳೆಯೊಬ್ಬರು ಉಸಿರಾಟದ ಸಂಬಂಧಿ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇದೀಗ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಮಹಿಳೆಯೊಬ್ಬರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದ ಮಹಿಳೆ. ಕರೋಪಾಡಿ ಗ್ರಾಮ ಅಂತ ಹೇಳಿದ್ರೆ ಅದು ಕೇರಳ ಬಾರ್ಡರ್ ಅಲ್ಲಿ ಬರುವಂತಹ ಒಂದು ಗ್ರಾಮ. ಅಲ್ಲಿ ಉಸಿರಾಟ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಕೊರೋನಾ ವಿಶೇಷ ತಂಡದಿಂದ ಈಗ ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಗೆ ಈಕೆಯನ್ನ ದಾಖಲು ಮಾಡಲಾಗಿದೆ. ಸುಮಾರು 50 ವರ್ಷ ಪ್ರಾಯದ ಮಹಿಳೆಯಲ್ಲಿ ಸೋಂಕು ಅಥವಾ ಈ ಒಂದು ಉಸಿರಾಟ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಂಡಿದೆ ಅನ್ನುವಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಕೊರೋನಾ ವಿಶೇಷ ತಂಡದಿಂದ ಆ ಒಂದು ಮಹಿಳೆಯನ್ನ ಈಗ ಬಂಟ್ವಾಳ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈ ಮಧ್ಯೆ ತಿಳಿದು ಬರ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ, 2 ವರ್ಷಗಳಿಂದ ಆಕೆ ಉಸಿರಾಟ ಸಂಬಂಧಿ ಸಮಸ್ಯೆ ಇತ್ತು ಅನ್ನುವಂಥದ್ದು. ಕಳೆದ 2 ವರ್ಷಗಳಿಂದ ಆಕೆ ಉಸಿರಾಟದ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ಈಗ ಆತಂಕಕ್ಕೆ ಕಾರಣ ಆಗಿರುವಂತದ್ದು ಬಂಟ್ವಾಳ ತಾಲೂಕಿನ ವಿಚಾರಕ್ಕೆ ಬಂದ್ರೆ, ಈಗಾಗಲೇ 4 ಪ್ರಕರಣಗಳು ಅಲ್ಲಿ ದೃಢಪಟ್ಟಿದೆ. ಹೀಗಾಗಿ ಆತಂಕ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರೇ ಆದ್ರೂ ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಜ್ವರ, ಕೆಮ್ಮು, ನೆಗಡಿ ಇತ್ಯಾದಿ ಅನಾರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ದಯವಿಟ್ಟು ಹತ್ತಿರದ ಫೀವರ್ ಕ್ಲಿನಿಕ್ಗಳಲ್ಲಿ ತಪಾಸಣೆಯನ್ನ ಮಾಡಿಸಿಕೊಳ್ಳಿ ಎನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಅದರ ಜೊತೆಗೆ ಇಂತಹ ಪ್ರಕರಣಗಳು ಕಂಡು ಬಂದ್ರೆ ಮಾಹಿತಿಯನ್ನ ಕೊಡಿ ಎನ್ನುವಂತಹ ಒಂದು ವಿಚಾರವನ್ನ ಕೂಡ ಹೇಳಲಾಗಿತ್ತು. ಅಂತೆ ಈಗ ತಾಲೂಕಿನಲ್ಲಿ ವ್ಯಾಪಕವಾಗಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಈಗ ಕರೋಪಾಡಿ ಗ್ರಾಮದ ಮಹಿಳೆಯೊಬ್ಬರು ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಮೊಹಮ್ಮದ್ ಅಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಮೊಹಮ್ಮದ್ ಅಲಿ. ಹಲೋ. ಎಸ್, ಅಂದ್ರೆ ಈಗ ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಮಹಿಳೆಯನ್ನ ಬಂಟ್ವಾಳದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥದ್ದು. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ? ಗೌತಮ್, ಅಂದ್ರೆ ಕೆಲವರು ಈ ಬಂಟ್ವಾಳ ತಾಲೂಕಿನಲ್ಲಿ ಒಂದು ಪಾಸಿಟಿವ್ ಒಂದು ಪ್ರಕರಣ ಪತ್ತೆ ಆದ ಹಿನ್ನೆಲೆಯಲ್ಲಿ ಈ ವಿಟ್ಲ ಭಾಗ ಅಂದ್ರೆ ಈ ಕರ್ನಾಟಕ ಮತ್ತು ಕೇರಳ ಗಡಿ ಭಾಗದಲ್ಲಿ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಬಿಗಿ ಬಂದೋಬಸ್ತನ್ನು ಹೇಳ್ಬಿಡ. ಅದನ್ನ ಜನರಲ್ಲಿ ಕೂಡ ಈ ಕೊರೋನಾದ ಬಗ್ಗೆ ಆತಂಕ ಕೂಡ ಹೆಚ್ಚಾಗಿ ಕಾಣುತ್ತಿರೋದ್ರಿಂದ ಈ ಮಹಿಳೆ ಒಬ್ಬರಿಗೆ ಅಲ್ಲಿ ಉಸಿರಾಟ ತೊಂದರೆ ಅಂದ್ರೆ ಕರ್ನಾಟಕ ಕೇರಳ ಗಡಿ ಭಾಗದ ಕರೋಪಾಡಿ ಗ್ರಾಮದಲ್ಲಿ ಒಂದು ಮಹಿಳೆಯಲ್ಲಿ ಒಂದು ಅನಾರೋಗ್ಯಗಳಿಂದ
ಇದರಿಂದ ಒಂದು ಅಲ್ಲಿಯ ಸಾರ್ವಜನಿಕರು ಮತ್ತು ಸ್ಥಳೀಯ ಮತ್ತು ಆರೋಗ್ಯ ಇಲಾಖೆ ಕೂಡ ಒಂದು ಆತಂಕಗೊಂಡು ತಕ್ಷಣ ಅಲ್ಲಿ ಒಂದು ಬಂಟ್ವಾಳ ಒಂದು ಆರೋಗ್ಯ ಇಲಾಖೆ ವಾಹನದಲ್ಲಿ ಆಕೆ ಅವರನ್ನು ನೇರವಾಗಿ ವೆನ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದ್ರೆ ಅವರಲ್ಲಿ ಯಾವುದೇ ಒಂದು ಇದುವರೆಗೆ ಅವರು ಪಾಸಿಟಿವ್ ಪ್ರಕರಣ ಗೊತ್ತಾಗದಿಲ್ಲ. ಈ ಬಗ್ಗೆ ಅವ್ರ ಗಂಡದ ಪರೀಕ್ಷೆಯನ್ನು ಕೂಡ ಕಳಿಸಿಕೊಂಡು ಅದರ ಒಂದು ವರದಿಗಾಗಿ ಕಾಯ್ತಾ ಇದ್ದಾರೆ ಗೌತಮ್. ಓಕೆ, ಅಂದ್ರೆ ಈ ಒಂದು ಮಹಿಳೆ ಯಾರಿದ್ದಾರೆ ಈಗ ಆಸ್ಪತ್ರೆಗೆ ದಾಖಲಾಗಿರುವಂತಹ ಮಹಿಳೆ, ಆಕೆಗೆ ಟ್ರಾವೆಲ್ ಹಿಸ್ಟರಿ ಏನಾದ್ರೂ ಇತ್ತಾ, ಅಥವಾ ಆಕೆ ಆಸುಪಾಸಿನಲ್ಲಿ ಅಥವಾ ಮನೆ ಮಂದಿ ಯಾರಾದ್ರೂ ವಿದೇಶಕ್ಕೆ ಹೋಗಿ ಬಂದಂತ ಹಿನ್ನೆಲೆ ಇತ್ಯಾದಿ ಏನಾದ್ರೂ ಇದೆಯಾ? ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ? ಇಲ್ಲ, ಈ ಅಂದ್ರೆ ಮನೆ ಈ ಸುತ್ತಮುತ್ತಲಿನಲ್ಲಿ ಯಾರು ಕೂಡ ವಿದೇಶಕ್ಕೆ ಬಂದವರ ಮಾಹಿತಿ ಇಲ್ಲ. ಅದು ಆ ಮನೆಯಲ್ಲಿ ಕೂಡ ಯಾರು ಕೂಡ ವಿದೇಶಕ್ಕೆ ಹೋದವರು. ಆದ್ರೆ ಈ ಮಹಿಳೆ ಕೂಡ 2 ವರ್ಷದಿಂದ ಕೂಡ ಉಸಿರಾಟ ಸಮಸ್ಯೆ ಇದೆ ಎಂದು ಆ ಆರೋಗ್ಯ ಇಲಾಖೆ ಮತ್ತು ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಗೌತಮ್. ಓಕೆ, ಅಂದ್ರೆ ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನುವಂತ ಮುನ್ನೆಚ್ಚರಿಕೆ ಅಂದ್ರೆ ಯಾವುದೇ ಅಲ್ಲಿಂದ ಪ್ರತಿ ಒಂದು ಈ ಆರೋಗ್ಯ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಈ ಈ ಗಡಿ ಭಾಗವಾಗಿದ್ರೆ ಇಲ್ಲಿ ಒಂದು ಹೆಚ್ಚಿನ ಒಂದು ಮುಂಜಾಗ್ರತಾ ಕ್ರಮನ ಕೈಗೊಳ್ತಾರೆ. ಯಾಕಂದ್ರೆ ಯಾವುದೇ ಕ್ಷಣಕ್ಕೆ ಕೇರಳದಿಂದ ಬರುವ ವ್ಯಕ್ತಿಗಳಿಂದ ಇಲ್ಲಿ ಕೂಡ ಒಂದು ಈ ವೈರಸ್ ಹರಡುವ ಒಂದು ಸಂಶಯದಿಂದ ನೇರವಾಗಿ ಅಲ್ಲಿ ಹೆಚ್ಚುವರಿ ಇದೆ. ಅದೇ ರೀತಿ ಮಹಿಳೆಯರಿಗೆ ತಕ್ಷಣ ಅನಾರೋಗ್ಯ ಹಿಡಿದರಿಂದ ತಕ್ಷಣ ಅವರು ಒಂದು ಮುಂಜಾಗ್ರತಾ ಕ್ರಮವಾಗಿ ಅವರನ್ನು ಆಸ್ಪತ್ರೆ ದಾಖಲು ಮಾಡಿದ್ದಾರೆ ಗೌತಮ್. ಎಸ್ ಸರ್, ಥ್ಯಾಂಕ್ ಯು ಮೊಹಮ್ಮದ್ ಅಲಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಉಸಿರಾಟ ಸಂಬಂಧಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈಕೆಯ ಒಂದು ಹಿನ್ನೆಲೆಯನ್ನ ಗಮನಿಸಿದ್ರೆ ಯಾವುದೇ ರೀತಿ ವಿದೇಶಿ ಪ್ರಯಾಣದ ಒಂದು ಹಿನ್ನೆಲೆ ಆ ಮಹಿಳೆಗೆ ಇರಲಿಲ್ಲ. ಅದರ ಜೊತೆಗೆ ಯಾವುದೇ ರೀತಿಯ ಟ್ರಾವೆಲ್ ಹಿಸ್ಟ್ರಿ ಕೂಡ ಇದ್ದಂತಿಲ್ಲ. ಅಂದ್ರೆ ಜೊತೆಗೆ ಮನೆಯ ಮಂದಿ ಕೂಡ ಯಾರು ಕೂಡ ವಿದೇಶಕ್ಕೆ ಹೋಗಿ ಬಂದವರಿಲ್ಲ. 2 ವರ್ಷಗಳಿಂದ ಈಕೆ ಈ ಒಂದು ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈ ಸಮಸ್ಯೆಗಳು ಆಕೆಯಲ್ಲಿ 2 ವರ್ಷಗಳಿಂದಲೂ ಕೂಡ ಕಂಡು ಬರ್ತಾ ಇತ್ತು ಅನ್ನುವಂಥದ್ದು. ಅಂದ್ರೆ ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಈಗ ಬೇರೆ ಯಾವುದೇ ಆತಂಕಗಳಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಎಲ್ಲ ಕಡೆಗಳಲ್ಲಿ ಈಗ ಕೆಲವೊಂದು ವಿನಾಯಿತಿಗಳನ್ನ ಕೊಡಲಾಗಿದೆ. ಈ ಒಂದು ಲಾಕ್ಡೌನ್ ನಿಂದ, ನಿರ್ಬಂಧದಿಂದ ಕೆಲವೊಂದು ಸಡಿಲಿಕೆಗಳನ್ನ ಮಾಡಲಾಗಿರುವಂತದ್ದು. ಹಾಗಿದ್ದಾಗ ಈಗ ಕೇಳ್ತಾ ಇರುವಂತಹ ಪ್ರಶ್ನೆ, ದಕ್ಷಿಣ ಕನ್ನಡದಲ್ಲಿ ಲಾಕ್ಡೌನ್ ಸಡಿಲವಾಗುತ್ತಾ? ಈಗಾಗಲೇ ನಾವು ರೆಡ್ ಝೋನ್ ನಲ್ಲಿ ಇದ್ದೇವೆ, ಅಪಾಯದ ಹಂತದಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಕ್ಕಾದ್ರೂ ವಿನಾಯಿತಿಗಳು ಸಿಗಬಹುದಾ ಎನ್ನುವಂತಹ ಪ್ರಶ್ನೆಗಳು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ರೀತಿಯ ನಿರ್ಧಾರಗಳು ಈವರೆಗೆ ಅಂತಿಮಗೊಂಡಿಲ್ಲ ಅನ್ನುವಂಥದ್ದನ್ನು ನಾವು ಈ ನಿಟ್ಟಿನಲ್ಲಿ ಗಮನಿಸಬಹುದು. ಅಂದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ ಒಂದು ಲಾಕ್ಡೌನ್ ತೆರವು ಮಾಡುವಂತಹ ವಿಚಾರಗಳು, ಅಂದ್ರೆ ಸಂಪೂರ್ಣವಾಗಿ ತೆರವು ಮಾಡೋದಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾವೆಲ್ಲ ಸೇವೆಗಳಿಗೆ ವಿನಾಯಿತಿಯನ್ನ ಕೊಡಬಹುದು, ಯಾವುದನ್ನೆಲ್ಲ ಈಗ ಈ ಒಂದು ನಿರ್ಬಂಧದಿಂದ ಹೊರಗೆ ತರಬಹುದು ಎನ್ನುವಂತಹ ನಿಟ್ಟಿನಲ್ಲಿ ವಿಸ್ತೃತವಾದ ಸಭೆ ಒಂದು ನಡೆಯುತ್ತೆ. ಚರ್ಚೆಗಳು ಕೂಡ ಆಗುತ್ತೆ. ಆ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಆ ಬಳಿಕ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂತಹ ಮಾಹಿತಿಗಳು ಇದೀಗ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಆರ್ಥಿಕತೆ ಅಧೋಗತಿಗೆ ಇಳಿತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಕೇವಲ ಕೇಳಿ ಬರ್ತಾ ಇರುವಂಥದ್ದಷ್ಟೇ ಅಲ್ಲ, ಕುಸಿದಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಕೆಲವೊಂದು ಗ್ರೀನ್ ಝೋನ್ಗಳು ಅಥವಾ ಯಾವುದೇ ಅಪಾಯ ಇಲ್ಲದಂತಹ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಬಹುದು ಎನ್ನುವಂತಹ ಅಭಿಪ್ರಾಯಗಳು ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸ್ಥಳೀಯ ಜಿಲ್ಲಾಡಳಿತಗಳಿಗೆ ಈ ಒಂದು ಅಧಿಕಾರವನ್ನ ಕೊಟ್ಟಿದೆ. ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡುವಂಥದ್ದು ಇರ್ಬೋದು ಅಥವಾ
ಆಯಾ ಜಿಲ್ಲೆಗಳಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ. ಆಯಾ ಜಿಲ್ಲಾಡಳಿತಗಳಿಗೆ ಕೊಟ್ಟಿರುವಂತಹ ಪರಿಣಾಮ ದಕ್ಷಿಣ ಕನ್ನಡ ಈಗ ಪರಿಸ್ಥಿತಿಯನ್ನು ಗಮನಿಸಿದರೆ ರೆಡ್ ಝೋನ್ನಲ್ಲಿದೆ ಅನ್ನುವಂಥದ್ದು. ಹೀಗಾಗಿ ಸದ್ಯಕ್ಕೆ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಜಿಲ್ಲಾಡಳಿತ. ಇವತ್ತು ಕೂಡ ಯಥಾಸ್ಥಿತಿಯೇ ಮುಂದುವರೆದಿದೆ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿನಾಯಿತಿಯನ್ನು ಯಾವುದಕ್ಕೆಲ್ಲ ಕೊಡಲಾಗಿದೆಯೋ ಅದೆಲ್ಲವೂ ಕೂಡ ಕಾರ್ಯಾರಂಭವನ್ನು ಮಾಡಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದರೆ ಯಾವುದು ಕೂಡ ಸದ್ಯಕ್ಕೆ ಸಡಿಲಿಕೆ ಆಗಿಲ್ಲ. ಈ ಹಿಂದೆ ಯಾವ ಪರಿಸ್ಥಿತಿ ಇತ್ತೋ ಅದೇ ರೀತಿಯ ಪರಿಸ್ಥಿತಿ ಇವತ್ತು ಕೂಡ ಮುಂದುವರೆದಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾಬೂರು. ಹಲೋ ನಾಗೇಶ್. ಗೌತಮ್. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ನ ಕತೆ ಏನು ಅಂದ್ರೆ ಸಂಪೂರ್ಣವಾಗಿ ತೆರವಾಗೋದಂತೂ ನೋ ಚಾನ್ಸ್, ಅದರ ಮಧ್ಯೆ ಕೆಲವೊಂದಕ್ಕೆ ವಿನಾಯಿತಿಗಳು ಸಿಗಬಹುದು ಅನ್ನುವಂತ ನಿರೀಕ್ಷೆಗಳು. ಸೊ ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಹೌದು ಗೌತಮ್, ಅಂದ್ರೆ ಏನು ಕೇಂದ್ರ ಸರ್ಕಾರ ಏನು ಲಾಕ್ಡೌನ್ ಅನ್ನು ಸ್ವಲ್ಪ ಮಟ್ಟಿನಲ್ಲಿ ನಿರ್ಬಂಧ ಹೇರಿಸಲು ಅದರಂತೆ ಇವತ್ತು ಕೆಲವೊಂದು ವಾಹನಗಳ ಸರಕು ವಾಹನಗಳ ಸಂಚಾರಕ್ಕೆ ಒಂದು ಅನುಮತಿ ಸಿಕ್ಕಿರುವಂತದ್ದು. ಆದ್ರೆ ಕೇಂದ್ರ ಸರ್ಕಾರ ಕೆಲವೊಂದು ಜಿಲ್ಲಾಡಳಿತಕ್ಕೆ ತೀರ್ಮಾನಕ್ಕೆ ಬದ್ಧವಾಗಿರುವಂತಹ ಒಂದು ತೀರ್ಮಾನ ಕೊಟ್ಟಿರುವಂತಹ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಒಂದು ತೀರ್ಮಾನಕ್ಕೆ ಈಗ ಇನ್ನೂ ಕೂಡ ಬಾರದೇ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ರೆಡ್ ಝೋನ್ ಅಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಗ್ಗೆ ಯಾವುದೇ ತೀರ್ಮಾನ ಬಂದಿಲ್ಲ. ಈ ಬಗ್ಗೆ 3 ಗಂಟೆಗೆ ಒಂದು ಸಭೆ ನಡೆಯುತ್ತೆ. ಆ 3 ಗಂಟೆ ಸಭೆಯಲ್ಲಿ ಸಾಧಕ ಬಾಧಕಗಳ ಚರ್ಚೆ ನಡೆದ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಡಿಲಿಕೆ ಮಾಡುವ ಒಂದು ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ. ಅಂದ್ರೆ ಯಾವುದೇ ಸರಕು ಏನಾದ್ರು ಸಡಿಲಿಕೆ ಮಾಡಬಹುದಾ ಎಂಬ ಒಂದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಅಧಿಕಾರಿಯಿಂದ ಯಾವ ರೀತಿ ಬರುತ್ತೆ ಆ ಪೂರಕವಾಗಿ ಅವರು ತೀರ್ಮಾನಕ್ಕೆ ಬರುವಂತದ್ದು ಸಾಧ್ಯತೆ ಇರುವಂತದ್ದು ಗೌತಮ್. ಓಕೆ, ಆದ್ರೆ ಸದ್ಯಕ್ಕೆ ನಮ್ಮ ಜಿಲ್ಲೆಯ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಈಗಾಗಲೇ ಒಂದು ಹೊಸತಾಗಿ 4 ಪ್ರಕರಣಗಳು ಇತ್ತೀಚೆಗೆ ಪತ್ತೆಯಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಒಂದು ಸಾವು ಕೂಡ ಸಂಭವಿಸಿದೆ. ಇಂತಹ ಸಂದರ್ಭದಲ್ಲಿ ಸಡಿಲಿಕೆಗಳು ಇರಬಹುದಾ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಈ ಬಗ್ಗೆ ಏನಿದೆ ಅಂತ ಈಗ? ಹೌದು ಗೌತಮ್, ಈಗಾಗಲೇ ಒಂದು ಕೊರೋನಾ ವೈರಸ್ ಇಂದ ಹೊರ ಮಹಿಳೆ ಅಂದ್ರೆ ಬಂಟ್ವಾಳದ ಮೂಲದ ವ್ಯಕ್ತಿಯನ್ನು ಮೃತಪಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಭದ್ರತೆಯನ್ನು ಕಾಪಾಡಿಕೊಂಡ ಅಂದ್ರೆ ಕೊರೋನಾ ವೈರಸ್ ಜನಜಾಗೃತಿ ಮೂಡಿಸಲಾಗುತ್ತೆ. ಜೊತೆಗೆ ಈ ಒಂದು ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಕೂಡ ಜಾರಿಗೊಳಿಸಲಾಗಿದೆ. ಆದ್ರೆ ಕೆಲವೊಂದು ನಿರ್ಬಂಧನ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಸಡಿಲಿಕೆ ಮಾಡಿರುವಂತದ್ದು. ಹಾಗಾಗಿ ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ನಿರ್ಬಂಧ ಮಾಡಬಹುದಾ ಅಥವಾ ಏನು ಮಟ್ಟಿನಲ್ಲಿ ಇವತ್ತು ಚರ್ಚೆ ಆಗ್ಬೇಕಾಗುತ್ತೆ. ಅಂದ್ರೆ ಈಗಾಗಲೇ ನಿರ್ಬಂಧ ಹೇರಿದ್ರೆ ಏನಾದರೂ ಸಮಸ್ಯೆ ಸಾಧ್ಯತೆ ಇರುವಂತದ್ದು. ಸಾಕಷ್ಟು ಮಂದಿ ಅಂದ್ರೆ ವಾಹನ ಸಂಚಾರ ಆಗುತ್ತೆ. ಅಂದ್ರೆ ವಾಹನ ಸಂಚಾರ ಈಗಾಗಲೇ ಅಂದ್ರೆ ನಿರ್ಬಂಧ ಹೇರಿದ್ರು ಕೂಡ ತನ್ನ ಪಾಡಿನಲ್ಲಿ ವಾಹನಗಳು ಸಂಚಾರ ಮಾಡುವಲ್ಲಿ ಸಾಕಷ್ಟು ಒಂದು ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಸಮಸ್ಯೆ ಉಂಟಾಗುವಂತದ್ದು. ಹಾಗಾದ್ರೆ ಇನ್ನು ಸಡಿಲಿಕೆ ಮಾಡಿದ್ರು ಏನಾದ್ರು ಸಮಸ್ಯೆ ಆಗತ್ತಾ ಎಂಬುದು ಇವತ್ತು ಗೊತ್ತಾಗಿ ಅಂದ್ರೆ ಜಿಲ್ಲಾಧಿಕಾರಿಗಳ ಒಂದು ಮತ್ತಿನ ಜಿಲ್ಲಾ ಮಟ್ಟದ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ. ಆ ಸಭೆಯಲ್ಲಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಭಾಗವಹಿಸ್ತಾರೆ. ಜಿಲ್ಲಾ ಉಸ್ತುವಾರಿ ಕಟೀಲ್ ಕೋಟ ಶ್ರೀನಿವಾಸ ಪೂಜಾರಿ ಆಗಿರು ಮತ್ತು ಜಿಲ್ಲಾಧಿಕಾರಿ ಹೀಗೆ ಹಿರಿಯ ಪೊಲೀಸ್ ಅಧಿಕಾರಿ ಮತ್ತು ಇನ್ನಿತರ ಅಧಿಕಾರಿಗಳು ಕೂಡ ಭಾಗವಹಿಸುವಂತದ್ದು. ಆ ಬಳಿಕವೇ ಏನಾದ್ರು ಸಡಿಲಿಕೆ ಮಾಡಬಹುದಾ ಅಥವಾ ಇನ್ನೇಸೆ ಒಂದು ಕೋಟ ಶ್ರೀನಿವಾಸ ಪೂಜಾರಿ ಅವರ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಸಡಿಲಿಕೆ ಮಾಡುವ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಏನು ಸಡಿಲಿಕೆ ಮಾಡಬಹುದಾ ಎಂಬುದು ಸದ್ಯ 3 ಗಂಟೆಗೆ ಗೊತ್ತಾಗುತ್ತೆ ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರೆ ಇದೀಗ ನಾವು ರೆಡ್ ಝೋನ್ನಲ್ಲಿದ್ದೇವೆ. ಅಪಾಯವನ್ನು ಇನ್ನೂ ಕೂಡ ನಾವು ಮೀರಿ ನಿಂತಿಲ್ಲ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಡಿಲಿಕೆ ಆಗೋದು ಡೌಟ್ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಆದರೆ ಜಿಲ್ಲೆಯ ಆಗು ಹೋಗುಗಳ ಪರಿಸ್ಥಿತಿಯ ಬಗ್ಗೆ ಚರ್ಚಿಸೋದಕ್ಕೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ವಿಶೇಷವಾದ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲು, ಜೊತೆಗೆ ಜಿಲ್ಲಾಧಿಕಾರಿಗಳಾಗಿರುವಂತಹ ಸಿಂಧು ಬಿ ರೂಪೇಶ್, ಜೊತೆಗೆ ಉನ್ನತ ಮಟ್ಟದ ಅಧಿಕಾರಿಗಳು ಯಾರೆಲ್ಲ ಇದ್ದಾರೋ ಎಲ್ಲರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಲಾಕ್ಡೌನ್ನಲ್ಲಿ ಈಗ ಯಾವುದಕ್ಕೆಲ್ಲ ಸಡಿಲಿಕೆ ಮಾಡಬಹುದು ಅಥವಾ ಮಾಡೋದಿದ್ರೆ ಹೇಗೆ ಕೊಡಬಹುದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಆ ಒಂದು ಸಭೆಯ ಬಳಿಕ ಅಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಲಭಿಸೋದಿಕ್ಕಿದೆ ಅನ್ನುವಂಥದ್ದು
ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ವಿನಾಯಿತಿ ಕೊಡಬಹುದು ಅನ್ನುವಂತಹ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿ ನಿರ್ಧಾರಕ್ಕೆ ಬರಲಾಗುತ್ತೆ. ಸೊ ಅಲ್ಲಿಯವರೆಗೂ ಈಗ ಯಾವ ಪರಿಸ್ಥಿತಿ ಈ ಹಿಂದೆ ಇತ್ತೋ, ಅಂದರೆ ಲಾಕ್ಡೌನ್ ಘೋಷಣೆಯಾದ ಬಳಿಕ ಜಿಲ್ಲೆಯಲ್ಲಿ ಯಾವ ಪರಿಸ್ಥಿತಿ ಇದೆಯೋ ಅದೇ ಮುಂದುವರಿಯುತ್ತೆ. ಅಂದರೆ ಸೊ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥ ಅದರ ಮೇಲೆ ಎಲ್ಲ ನಿರ್ಧಾರಗಳು ನಿಂತಿದೆ ಅನ್ನುವಂಥ. ವಾರಿಯರ್ಗಳ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಒಂದು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪೊಲೀಸರಿಗೆ ಲಾಠಿ ರಿವಾಲ್ವರ್ ಅನ್ನು ಕೊಟ್ಟಿರುವಂಥದ್ದು ಪ್ರದರ್ಶನಕ್ಕೆ ಅಲ್ಲ, ಅದು ಸಮಯ ಬಂದಾಗ ಕೆಲಸವನ್ನ ಮಾಡುತ್ತೆ ಅನ್ನುವಂಥ ಒಂದು ಮಾತುಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿರುವಂಥದ್ದು. ಅಂದ್ರೆ ಕೊರೋನಾ ವಾರಿಯರ್ಸ್ಗಳಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ವೈದ್ಯರು, ಪೊಲೀಸರು ಮತ್ತು ಆಶಾ ಕಾರ್ಯಕರ್ತೆಯರ ಮೇಲೆ ಹಲ್ಲೆ ಮಾಡಿದವರಂಥ ವಿರುದ್ಧ ಗೂಂಡಾ ಕೇಸ್ ಹಾಕಿ ಜೈಲಿಗೆ ಅಟ್ಟಲಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಈ ಮೂಲಕ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಕೊರೋನಾ ವಾರಿಯರ್ಸ್ ಮೇಲೆ ನಡೀತಾ ಇರುವಂತಹ ಹಲ್ಲೆ ಪ್ರಕರಣಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಪೊಲೀಸರಿಗೆ ಲಾಠಿ ರಿವಾಲ್ವರ್ ಇರುವಂಥದ್ದು ಪ್ರದರ್ಶನಕ್ಕಲ್ಲ, ಅವರ ಜೀವ ರಕ್ಷಣೆಗಾಗಿ ಅವರ ಮೇಲೆ ನಡೆಯುವಂತಹ ಹಲ್ಲೆಯನ್ನ, ಅಂದ್ರೆ ಅವರು ಯಾವುದೋ ಅವರ ಸ್ವಾರ್ಥಕ್ಕಾಗಿ ಹೋಗಿ ಕೆಲಸವನ್ನ ಮಾಡುವಂಥದ್ದಲ್ಲ, ಸಮಾಜದ ಸ್ವಾಸ್ಥ್ಯಕ್ಕಾಗಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಒಳಿತಿಗಾಗಿ ಬರುವಂತಹ ಅವರ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದನ್ನ ಖಂಡಿತವಾಗ್ಲೂ ಸಹಿಸೋದಿಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಈಗಾಗಲೇ ಅಧ್ಯಾದೇಶ ಕೂಡ ಪ್ರಕಟ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಅದರ ನಡುವೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂತಹವರ ಮೇಲೆ ಹಲ್ಲೆಯನ್ನ ನಡೆಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ, ಹಲ್ಲೆಗೆ ಮುಂದಾದಲ್ಲಿ ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದೇವೆ. ಹೀಗಾಗಿ ಯಾರು ಕೂಡ ಭಯ ಪಡಬೇಡಿ ಅನ್ನುವಂತಹ ಒಂದು ಮಾತುಗಳನ್ನ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಪೊಲೀಸರು ಒಟ್ಟಾರೆ ಕೊರೋನಾ ವಿರುದ್ಧ ಯಾರು ಪ್ರಾಣವನ್ನು ಪರವಾಗಿಟ್ಟುಕೊಂಡು ಹೋರಾಟ ಮಾಡ್ತಾರೋ ಅಂತವರಿಗೆ ಯಾರೇ ಕಿರುಕುಳ ಕೊಟ್ಟರು ಕೂಡ, ಅಂತವ್ರು ಎಷ್ಟೇ ಶಕ್ತಿಯಾಗಿರಲಿ, ಯಾವುದೇ ವ್ಯವಸ್ಥೆ ಇರಲಿ, ಅವರು ಎಷ್ಟೇ ಬಲಾಢ್ಯರಾಗಿರಲಿ, ಎಂತ ಹುದ್ದೆಯಲ್ಲಿ ಬೇಕಾದ್ರೆ ಇರಲಿ, ಅಂತವ್ರನ್ನು ತಕ್ಷಣ ಕಾನೂನು ಚೌಕಟ್ಟಿಗೆ ಒಳಪಡಿಸಬೇಕು ಮತ್ತೆ ಹೆಚ್ಚು ಕಡಿಮೆ ಜೈಲಿಗೆ ಹಾಕುವಂತ ಕಾನೂನನ್ನು ತರಬೇಕಾದಂತ ಸುಗ್ರೀವಾಜ್ಞೆಯನ್ನು ನಮ್ಮ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೀವ್ಯಾರು ನಿಮ್ ಬದುಕನ್ನು ಪ್ರಾಣವಾಗಿಟ್ಟುಕೊಂಡು ಯಾರ ಮನೆಗೆ ಹೋಗ್ತೀರಿ, ಅಲ್ಲಿ ಯಾರಾದ್ರೂ ನಿಮಗೆ ಕಿರುಕುಳ ಕೊಟ್ರೆ ಆಶಾ ಕಾರ್ಯಕರ್ತರಿಗೆ, ನಮ್ಮ ಪೊಲೀಸರಿಗೆ, ನಮ್ಮ ವೈದ್ಯಾಧಿಕಾರಿಗಳಿಗೆ ಯಾರೇ ತೊಂದರೆ ಕೊಟ್ಟರು ಕೂಡ ಸಹಿಸುವಂತ ವ್ಯವಸ್ಥೆಗಳು ಇಲ್ಲ ಅನ್ನೋದನ್ನು ಕರ್ನಾಟಕ ಸರ್ಕಾರ ಸ್ಪಷ್ಟ ಮಾಡಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಕೊರೋನಾದ ಪರವಾಗಿ ಕೆಲಸ ಮಾಡುವಂತಹ ಜನರಿಗೆ ಕಿರುಕುಳವನ್ನು ಕೊಟ್ಟರೆ ಅವರಿಗೆ ಕನಿಷ್ಠ 2 ವರ್ಷ ಜೈಲಿಗೆ ಹಾಕಲಿಕ್ಕೂ ಕೂಡ ಸರ್ಕಾರ ನಿಷಿದ್ಧವಾಗಿದೆ. ಎಂತ ವ್ಯಕ್ತಿಗಳಾಗಿದ್ದರೂ ಕೂಡ ಅವರು ಬಂಧನಗೊಳಪಡಿಸ್ತೇವೆ ಅನ್ನುವಂಥ ನಿಷ್ಠುರವಾದ ನಿಲುವನ್ನು ತೆಗೆದುಕೊಂಡಿದ್ದೇವೆ. ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿರುವಂತಹ ಕಠಿಣವಾದ ನಿರ್ಧಾರವನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಬೇಕು ಅನ್ನೋ ಸರ್ಕಾರದ ನಿಲುವಾಗಿದೆ. ಯಾರು ಕೊರೋನಾದ ಕೆಲಸ ಮಾಡುವಂತ ನಮ್ಮ ಆಶಾ ಕಾರ್ಯಕರ್ತರು, ವೈದ್ಯಾಧಿಕಾರಿಗಳು, ಪೊಲೀಸರು ಒಟ್ಟಾರೆ ಕೊರೋನಾ ವಿರುದ್ಧ ಯಾರು ಪ್ರಾಣವನ್ನು ಪರವಾಗಿಟ್ಟುಕೊಂಡು ಹೋರಾಟ ಮಾಡ್ತಾರೋ ಅಂತವರಿಗೆ ಯಾರೇ ಕಿರುಕುಳ ಕೊಟ್ಟರು ಕೂಡ, ಅಂತವ್ರು ಎಷ್ಟೇ ಶಕ್ತಿಯಾಗಿರಲಿ, ಯಾವುದೇ ವ್ಯವಸ್ಥೆ ಇರಲಿ, ಅವರು ಎಷ್ಟೇ ಬಲಾಢ್ಯರಾಗಿರಲಿ, ಎಂತ ಹುದ್ದೆಯಲ್ಲಿ ಬೇಕಾದ್ರೆ ಇರಲಿ, ಅಂತವ್ರನ್ನು ತಕ್ಷಣ ಕಾನೂನು ಚೌಕಟ್ಟಿಗೆ ಒಳಪಡಿಸಬೇಕು ಮತ್ತೆ ಹೆಚ್ಚು ಕಡಿಮೆ ಜೈಲಿಗೆ ಹಾಕುವಂತ ಕಾನೂನನ್ನು ತರಬೇಕಾದಂತ ಸುಗ್ರೀವಾಜ್ಞೆಯನ್ನು ನಮ್ಮ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೀವ್ಯಾರು ನಿಮ್ ಬದುಕನ್ನು ಪ್ರಾಣವಾಗಿಟ್ಟುಕೊಂಡು ಯಾರ ಮನೆಗೆ ಹೋಗ್ತೀರಿ, ಅಲ್ಲಿ ಯಾರಾದ್ರೂ ನಿಮಗೆ ಕಿರುಕುಳ ಕೊಟ್ರೆ
ಆಶಾ ಕಾರ್ಯಕರ್ತರಿಗೆ, ನಮ್ಮ ಪೊಲೀಸರಿಗೆ, ನಮ್ಮ ವೈದ್ಯಾಧಿಕಾರಿಗಳಿಗೆ ಯಾರೇ ತೊಂದರೆ ಕೊಟ್ಟರು ಕೂಡ ಸಹಿಸುವಂತ ವ್ಯವಸ್ಥೆಗಳು ಇಲ್ಲ ಅನ್ನೋದನ್ನು ಕರ್ನಾಟಕ ಸರ್ಕಾರ ಸ್ಪಷ್ಟ ಮಾಡಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಕೊರೋನಾದ ಪರವಾಗಿ ಕೆಲಸ ಮಾಡುವಂತಹ ಜನರಿಗೆ ಕಿರುಕುಳವನ್ನು ಕೊಟ್ಟರೆ ಅವರಿಗೆ ಕನಿಷ್ಠ 2 ವರ್ಷ ಜೈಲಿಗೆ ಹಾಕಲಿಕ್ಕೂ ಕೂಡ ಸರ್ಕಾರ ನಿಷಿದ್ಧವಾಗಿದೆ. ಎಂಥ ವ್ಯಕ್ತಿಗಳಾಗಿದ್ದರೂ ಕೂಡ ಅವರು ಬಂಧನಗೊಳಪಡಿಸ್ತೇವೆ ಅನ್ನುವಂಥ ನಿಷ್ಠುರವಾದ ನಿಲುವನ್ನು ತೆಗೆದುಕೊಂಡಿದ್ದೇವೆ. ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿರುವಂತಹ ಕಠಿಣವಾದ ನಿರ್ಧಾರವನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಬೇಕು ಅನ್ನೋ ಸರ್ಕಾರದ ನಿಲುವಾಗಿದೆ. ಯಾರು ಕೊರೋನಾದ ಕೆಲಸ ಮಾಡುವಂತ ನಮ್ಮ ಆಶಾ ಕಾರ್ಯಕರ್ತರು, ವೈದ್ಯಾಧಿಕಾರಿಗಳು, ಪೊಲೀಸರು, ಒಟ್ಟಾರೆ ಕೊರೋನಾ ವಿರುದ್ಧ ಯಾರು ಪ್ರಾಣವನ್ನು ಪಣವಾಗಿಟ್ಟುಕೊಂಡು ಹೋರಾಟ ಮಾಡ್ತಾರೋ ಅಂತವರಿಗೆ ಯಾರೇ ಕಿರುಕುಳ ಕೊಟ್ಟರು ಕೂಡ, ಅಂತವ್ರು ಎಷ್ಟೇ ಶಕ್ತಿಯಾಗಿರಲಿ, ಯಾವುದೇ ವ್ಯವಸ್ಥೆ ಇರಲಿ, ಅವರು ಎಷ್ಟೇ ಬಲಾಢ್ಯರಾಗಿರಲಿ, ಎಂತ ಹುದ್ದೆಯಲ್ಲಿ ಬೇಕಾದ್ರೆ ಇರಲಿ, ಅಂತವ್ರನ್ನು ತಕ್ಷಣ ಕಾನೂನು ಚೌಕಟ್ಟಿಗೆ ಒಳಪಡಿಸಬೇಕು ಮತ್ತೆ ಹೆಚ್ಚು ಕಡಿಮೆ ಜೈಲಿಗೆ ಹಾಕುವಂತ ಕಾನೂನನ್ನು ತರಬೇಕಾದಂತ ಸುಗ್ರೀವಾಜ್ಞೆಯನ್ನು ನಮ್ಮ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೀವ್ಯಾರು ನಿಮ್ಮ ಬದುಕನ್ನು ಪ್ರಾಣವಾಗಿಟ್ಟುಕೊಂಡು ಯಾರ ಮನೆಗೆ ಹೋಗ್ತೀರಿ, ಅಲ್ಲಿ ಯಾರಾದ್ರೂ ನಿಮಗೆ ಕಿರುಕುಳ ಕೊಟ್ಟರೆ ಆಶಾ ಕಾರ್ಯಕರ್ತರಿಗೆ, ನಮ್ಮ ಪೊಲೀಸರಿಗೆ, ನಮ್ಮ ವೈದ್ಯಾಧಿಕಾರಿಗಳಿಗೆ ಯಾರೇ ತೊಂದರೆ ಕೊಟ್ಟರು ಕೂಡ ಸಹಿಸುವಂತ ವ್ಯವಸ್ಥೆಗಳು ಇಲ್ಲ ಅನ್ನೋದನ್ನು ಕರ್ನಾಟಕ ಸರ್ಕಾರ ಸ್ಪಷ್ಟ ಮಾಡಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಕೊರೋನಾದ ಪರವಾಗಿ ಕೆಲಸ ಮಾಡುವಂತಹ ಜನರಿಗೆ ಕಿರುಕುಳವನ್ನು ಕೊಟ್ಟರೆ ಅವರಿಗೆ ಕನಿಷ್ಠ 2 ವರ್ಷ ಜೈಲಿಗೆ ಹಾಕಲಿಕ್ಕೂ ಕೂಡ ಸರ್ಕಾರ ನಿಷಿದ್ಧವಾಗಿದೆ. ಎಂಥ ವ್ಯಕ್ತಿಗಳಾಗಿದ್ದರೂ ಕೂಡ ಅವರು ಬಂಧನಗೊಳಪಡಿಸ್ತೇವೆ ಅನ್ನುವಂಥ ನಿಷ್ಠುರವಾದ ನಿಲುವನ್ನು ತೆಗೆದುಕೊಂಡಿದ್ದೇವೆ. ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿರುವಂತಹ ಕಠಿಣವಾದ ನಿರ್ಧಾರವನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಬೇಕು ಅನ್ನೋ ಸರ್ಕಾರದ ನಿಲುವಾಗಿದೆ. ಯಾರು ಕೊರೋನಾದ ಕೆಲಸ ಮಾಡುವಂತ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಲು ಇಲ್ಲಿದೆ ಸುಲಭ ವಿಧಾನ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿರುವ ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ನಿಮ್ಮ ಫೋನ್ಗೆ ಇನ್ಸ್ಟಾಲ್ ಮಾಡಿ, ತಮ್ಮ ವಿವರಗಳನ್ನು ನೀಡಿ ಆಕ್ಟಿವೇಟ್ ಮಾಡಿ. ಲೊಕೇಶನ್ ಶೇರಿಂಗ್ ಮತ್ತು ಬ್ಲೂಟೂತ್ ಅನ್ನು ಯಾವಾಗಲೂ ಆನ್ ನಲ್ಲಿ ಇಡಿ. ಒಂದು ವೇಳೆ ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿ ತಮ್ಮ ಸಮೀಪಕ್ಕೆ ಬಂದಲ್ಲಿ ನಿಮ್ಮ ಫೋನ್ ಮುನ್ನೆಚ್ಚರಿಕೆ ನೀಡುತ್ತದೆ. ಇದರಿಂದ ನೀವು ಸುರಕ್ಷಿತ ಅಂತರ ಕಾಯ್ದುಕೊಳ್ಳಬಹುದು. 13 ಭಾಷೆಗಳಲ್ಲಿ ಲಭ್ಯವಿರುವ ಈ ಆಪ್ನಲ್ಲಿ ಕೊರೋನಾ ಸೋಂಕನ್ನು ತಡೆಯಲು ಹಲವಾರು ಮಾಹಿತಿಯನ್ನು ಸಹ ಪಡೆಯಬಹುದು. ಇದಲ್ಲದೆ ರಾಜ್ಯ ಸರ್ಕಾರ ವಾಟ್ಸ್ಆಪ್ನಲ್ಲಿ ಕೊರೋನಾ ಸಹಾಯ ವೇದಿಕೆ ತೆರೆದಿದ್ದು, ನಾಗರಿಕರು ಸಂದೇಶ ಕಳಿಸಿ ಕರ್ನಾಟಕದ ಇತ್ತೀಚಿನ ಮತ್ತು ಅಧಿಕೃತ ಮಾಹಿತಿಗಳನ್ನು ಪಡೆಯಬಹುದು. ಮಾನ್ಯ ಪ್ರಧಾನಮಂತ್ರಿಗಳು ನಿರ್ದೇಶನದಂತೆ ತಾವೆಲ್ಲರೂ ಆರೋಗ್ಯ ಸೇತು ಆಪ್ ಬಳಸಿ ಸುರಕ್ಷಿತ ಅಂತರ ಮತ್ತು ಸಲಹೆಗಳನ್ನು ಪಾಲಿಸಿ. ಇದಲ್ಲದೆ ನಮ್ಮ ಸರ್ಕಾರ ಕೊರೋನಾ ಸಹಾಯವಾಣಿಯನ್ನ ವಾಟ್ಸಾಪ್ ಗ್ರೂಪ್ನಲ್ಲಿ ಆರಂಭಿಸಿದೆ. ಇದರ ಉಪಯೋಗವನ್ನ ತಾವೆಲ್ಲರೂ ಬಳಸಿಕೊಳ್ಳಿ. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಲ್ಲಿವರೆಗೆ ನಡೆದಂತಹ ಲಾಕ್ಡೌನಿಗೆ ಎಲ್ಲರೂ ಅದ್ಭುತವಾದ ಸಹಕಾರವನ್ನು ನೀಡಿದ್ದೀರಾ, ಧನ್ಯವಾದಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಲಾಕ್ಡೌನ್ 3ನೇ ತಾರೀಕು ಮೇ ತನಕ ಮುಂದುವರೆದಿದೆ. ಆದ್ದರಿಂದ ಈ ಮುಂದುವರೆದ ಲಾಕ್ಡೌನ್ ಪೀರಿಯಡಲ್ಲೂ ಕೂಡ ತಾವೆಲ್ಲರೂ ಇದೇ ರೀತಿ ಸಹಕಾರವನ್ನು ಮುಂದುವರಿಸಿ, ಅನಾವಶ್ಯಕವಾಗಿ ಮನೆಯಿಂದ ಹೊರಗೆ ಬರಬೇಡಿ, ಬಂದರೂ ಸಹ ಮಾಸ್ಕನ್ನು ಧರಿಸಿ ಹೊರಗೆ ಬನ್ನಿ ಅಂತ ನಾನು ಕೇಳ್ಕೊತೀನಿ. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ 12 ಪಾಸಿಟಿವ್ ಕೇಸ್ಗಳಲ್ಲಿ ಈವರೆಗೆ ನಾವು 9 ಜನನ ಕಂಪ್ಲೀಟಾಗಿ ಅವರು ರಿಕವರ್ ಆಗಿ ಮನೆಗೆ ಹೋಗಿರ್ತಾರೆ. ಆ ಮನೆಗೆ ರಿಕವರ್ ಆಗಿ ಹೋದವ್ರಿಗೂ ಕೂಡ 14 ದಿನ ಹೋಮ್ ಕ್ವಾರಂಟೈನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ದಾರೆ. ಅವರು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದಾರೆ. ನಾವು ಕೂಡ ಅವರೆಲ್ಲರನ್ನೂ ಫಾಲೋ ಮಾಡ್ತಾ ಇದ್ದೀವಿ.
ಈ 12 ಜನ ಏನು ಪಾಸಿಟಿವ್ ಕೇಸಸ್ ಬಂದಿದ್ರು ಅವ್ರದ್ದು ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಎಲ್ಲರನ್ನೂ ನಾವು ಟ್ರೇಸ್ ಮಾಡಿದ್ದೀವಿ. ಟ್ರೇಸ್ ಮಾಡಾದ್ಮೇಲೆ ಎಲ್ಲೆಲ್ಲಿ ಅವಶ್ಯಕತೆ ಬಿದ್ದಿತ್ತು ಎಲ್ಲ ಕಡೆ ನಾವು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ಅದರ ರಿಪೋರ್ಟನ್ನು ಕೂಡ ನಾವು ಇವಾಗ ತಗೊಂಡಿದ್ದೀವಿ. ಈ ಕೋವಿಡ್ ರೋಗಕ್ಕೆ ಸಂಬಂಧಪಟ್ಟಂತೆ ಸರ್ವೇಲೆನ್ಸ್ ಕಾರ್ಯದಲ್ಲಿ ಮುಂದಿನ ಭಾಗ ಅಂದರೆ ಏನು ಅಂದರೆ, ನಾವು ಇಡೀ ಜಿಲ್ಲೆಯಲ್ಲಿ ಯಾವುದೇ ಪಾಕೆಟ್ಸಲ್ಲಿ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ILI ಅಥವಾ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ SARI ಅಂತ ಏನು ಹೇಳ್ತಾರೆ, ಈ ರೀತಿ ಈ 2 ಇನ್ಫೆಕ್ಷನ್ಗಳಲ್ಲಿ ಬಳಲ್ತಿರುವಂತಹ ಜನರ ಇನ್ಫಾರ್ಮೇಷನ್ನ ನಾವು ಪಡಿಬೇಕಾಗಿರುತ್ತೆ. ಇದು ತುಂಬ ಮುಖ್ಯವಾದ ವಿಷಯವಾಗಿದೆ. ಇದನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ, ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ಮಂಗಳೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ನಮ್ಮ MPWಗಳು ಅವರು ಪ್ರತಿಯೊಂದು ಮನೆಗೆ ಬಂದು ಒಂದು ಸರ್ವೆನ ಮಾಡ್ತಾರೆ. ಈ ಸರ್ವೆಗಾಗಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಈ ಸರ್ವೆಯಲ್ಲಿ ಏನು ಕೇಳ್ತೀವಿ ಅಂದರೆ, ಹೆಸರು, ವಿಳಾಸ ಮತ್ತು ಟೆಲಿಫೋನ್ ನಂಬರ್ ಕೇಳ್ತೀವಿ. ಹಲೋ, ಕಂಟ್ರೋಲ್ ರೂಮ್. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡು ಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21 ರಿಂದ 65 ವರ್ಷ ವಯಸ್ಸಿನ ಎಲ್ಲಾ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್: ಧೂಮಪಾನ ಮತ್ತು ತಂಬಾಕು ಜಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮತ್ತೊಮ್ಮೆ ಸ್ವಾಗತ ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಬಂಟ್ವಾಳದಲ್ಲಿ ಮೃತಪಟ್ಟಂತಹ ಮಹಿಳೆ ಯಾರಿದ್ದಾರೆ ಅವರ ಪತಿ ಮತ್ತು ಮಕ್ಕಳ ರಿಪೋರ್ಟ್ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಕೈ ಸೇರಿದೆ. ಅದು
ಪ್ರಾಥಮಿಕ ವರದಿಯಲ್ಲಿ ಅದು ನೆಗೆಟಿವ್ ಅನ್ನುವಂತಹ ವಿಚಾರಗಳು ಈಗ ತಿಳಿದು ಬಂದಿರುವಂಥದ್ದು. ಮಹಿಳೆಯ ಪತಿ ಮಕ್ಕಳ ವರದಿ ಕೊರೋನಾ ನೆಗೆಟಿವ್ ಆಗಿ ಬಂದಿದೆ. ಮೊದಲ ಹಂತದ 3 ವರದಿಗಳು ಕೂಡ ನೆಗೆಟಿವ್ ಆಗಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಗೊಂದಲ ಹೆಚ್ಚಾಗಿದೆ. ಇನ್ನಿಬ್ಬರ ವರದಿಗಾಗಿ ಕಾಯ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಅಂದರೆ ಪರೀಕ್ಷೆಗೆ ಕಳುಹಿಸಲಾಗಿದ್ದಂತಹ 85 ಮಂದಿಯ ಸ್ಯಾಂಪಲ್ ರಿಪೋರ್ಟ್ ನಿನ್ನೆ ಬಂದಿದೆ. ಇನ್ನೂ ಕೂಡ 495 ಮಂದಿಯ ಸ್ಯಾಂಪಲ್ನ ವರದಿ ಬರೋದಕ್ಕೆ ಬಾಕಿ ಇದೆ. ಇನ್ನು ಮಂಗಳವಾರ ಸೋಂಕು ದೃಢಪಟ್ಟಂತಹ ಮಹಿಳೆಯ ಆರೋಗ್ಯದಲ್ಲಿ ಯಥಾಸ್ಥಿತಿಯನ್ನು ನಾವು ಕಾಣಬಹುದು. ICUನಲ್ಲಿ ವೆಂಟಿಲೇಟರ್ನಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಬಂಟ್ವಾಳದಲ್ಲಿ ಮೃತಪಟ್ಟಂತಹ ಮಹಿಳೆ ಯಾರಿದ್ದಾರೆ, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು, ಇದೀಗ ಅವರನ್ನ ವೆಲ್ಲಾಕ್ಗೆ ಶಿಫ್ಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಅಂದರೆ ಅಲ್ಲಿ ಬ್ರೈನ್ ಹೆಮರೇಜ್ಗೆ ತುತ್ತಾಗಿ ಅವರು ಮಂಗಳೂರಿನ ಅಡ್ಯಾರ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಇದೀಗ ಅವರನ್ನು ಕೂಡ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಂತ ಹೇಳಿದರೆ ಅವರ ಆರೋಗ್ಯದಲ್ಲಿ ಕೂಡ ಉಸಿರಾಟ ಸಂಬಂಧಿ ಸಮಸ್ಯೆಗಳು ಈಗ ಕಾಣಿಸಿಕೊಂಡಿದೆ. ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ ಅನ್ನುವಂಥದ್ದು ಈಗಾಗಲೇ ಎಲ್ಲ ಆಸ್ಪತ್ರೆಗಳಿಗೆ ಒಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ಉಸಿರಾಟದ ಸಂಬಂಧಿ ಸಮಸ್ಯೆಗಳು ಕಂಡು ಬಂದರೆ ಕೂಡಲೇ ನೀವು ವೆಲ್ಲಾಕ್ಗೆ ಕಳಿಸಬೇಕು ಅಥವಾ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಈಗ ಅಲ್ಲಿ ಉಸಿರಾಟ ಸಂಬಂಧಿ ಸಮಸ್ಯೆ ಅವರಲ್ಲಿ ಕಾಣಿಸಿಕೊಂಡಂತಹ ಕಾರಣಕ್ಕಾಗಿ ಅವರನ್ನು ಈಗ ವೆಲ್ಲಾಕ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಬಂಟ್ವಾಳಕ್ಕೆ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಕಸಬಾ ಗ್ರಾಮದ 2 ಮಹಿಳೆಯರಲ್ಲಿ ಸೋಂಕು ದೃಢಪಟ್ಟಿರುವುದರಿಂದ ಗ್ರಾಮದ ನಿರ್ದಿಷ್ಟ ಪ್ರದೇಶ ಈಗ ಟೋಟಲ್ ಆಗಿ ಸೀಲ್ ಡೌನ್ ಆಗಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಸ್ಥಳಕ್ಕೆ ತೆರಳಿ ಸೀಲ್ ಡೌನ್ ಕುರಿತು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಥವಾ ಆಗ್ತಾ ಇರುವಂತಹ ವ್ಯವಸ್ಥೆಗಳು ಹೇಗೆ ನಡೀತಾ ಇದೆ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ಅಗತ್ಯ ವಸ್ತುಗಳ ಪೂರೈಕೆಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡರು. ಜೊತೆಗೆ ಬಂಟ್ವಾಳ ಪುರಸಭಾ ಕಚೇರಿಯಲ್ಲಿರುವಂತಹ ಕಂಟ್ರೋಲ್ ರೂಮ್ಗೆ ಕೂಡ ಭೇಟಿಯನ್ನು ಕೊಟ್ಟು ಕಾರ್ಯಚಟುವಟಿಕೆಗಳು ಹೇಗೆ ನಡೀತಾ ಇದೆ, ದೂರುಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ರು. ಇನ್ನು ಸೀಲ್ ಡೌನ್ ಪ್ರದೇಶದ ನಿವಾಸಿಗಳಿಗೆ ಒಂದು ದೂರವಾಣಿ ಸಂಖ್ಯೆ ಇರುವಂತಹ ಕರಪತ್ರವನ್ನು ಕೊಡಲಾಗಿದ್ದು ಪುರಸಭೆ ಸಹಾಯವಾಣಿಯ ಸಂಖ್ಯೆಯನ್ನು ಕೂಡ ಒದಗಿಸಲಾಗಿದೆ. ಜೊತೆಗೆ ಆ ಒಂದು ನಿಯಂತ್ರಿತ ವಲಯ ಏನಿದೆ ಅಥವಾ ಕಂಟೈನ್ಮೆಂಟ್ ಝೋನ್ನ ವ್ಯಾಪ್ತಿಯಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಗಳನ್ನು ಸ್ಥಳಾಂತರ ಮಾಡುವ ಬಗ್ಗೆ ಕೂಡ ಅಲ್ಲಿ ಸೂಚನೆಗಳನ್ನು ಕೊಡಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಅಂದರೆ ಮುಖ್ಯವಾಗಿ ಈಗ ಸೀಲ್ ಡೌನ್ ಆಗಿರುವಂತಹ ಪ್ರದೇಶಗಳಲ್ಲಿ ಕೆಲವೊಂದು ಸಮಸ್ಯೆಗಳು ದೂರುಗಳು ಆಗ್ತಾ ಇದೆ ಅಥವಾ ವ್ಯತ್ಯಯಗಳು ಉಂಟಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಗಳಾಗದ ಹಾಗೆ ನೋಡಿಕೊಳ್ಬೇಕಾದಂತಹ ಒಂದು ವಿಚಾರವೂ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ತೆರಳಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಅವಲೋಕನ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು. ಮೃತಪಟ್ಟಂತಹ ಬಳಿಕ ಕೊರೋನಾ ದೃಢಪಟ್ಟಿರುವಂತಹ ಬಂಟ್ವಾಳದ ಮಹಿಳೆಯ ಪತಿ 2 ಮಕ್ಕಳ ಗಂಟಲ ದ್ರವದ ಮಾದರಿಯ ರಿಪೋರ್ಟ್ ಆರೋಗ್ಯ ಇಲಾಖೆಯ ಕೈ ಸೇರಿದೆ. ಮೊದಲ ಹಂತದಲ್ಲಿ 3 ರಿಪೋರ್ಟ್ಗಳು ನೆಗೆಟಿವ್ ಆಗಿ ಬಂದಿದೆ. ಇನ್ನು 2 ಅಂದರೆ ಮೃತ ಮಹಿಳೆಯ ಅತ್ತೆ ಯಾರಿದ್ದಾರೆ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಈಗ ವೆಲ್ಲಾಕ್ಗೆ ಶಿಫ್ಟ್ ಆಗಿದ್ದಾರೆ, ಅವರ ರಿಪೋರ್ಟ್ ಬರಬೇಕಾಗಿದೆ. ಜೊತೆಗೆ ಅವರಿಗೆ ಸಹಾಯಕರಾಗಿದ್ದಂತಹ ಮಹಿಳೆಯ ಒಂದು ರಿಪೋರ್ಟ್ಗಾಗಿ ಕೂಡ ಈಗ ವೆಯ್ಟ್ ಮಾಡಲಾಗ್ತಾ ಇದೆ. ಅಂದರೆ ಬಹುಶಃ ಇವತ್ತು ಸಂಜೆ ಆ ಒಂದು ರಿಪೋರ್ಟ್ ಕೈ ಸೇರುವಂತಹ ಒಂದು ಭರವಸೆಯನ್ನು ಜಿಲ್ಲಾಡಳಿತ ಈಗ ಹೊಂದಿದೆ. ಕಸಬಾ ನಿವಾಸಿ 50 ವರ್ಷದ ಮಹಿಳೆ ತೀವ್ರ ಉಸಿರಾಟದ ಸಮಸ್ಯೆಯಿಂದ 18ರಂದು ಆಸ್ಪತ್ರೆಗೆ ದಾಖಲಾಗಿದ್ದರು. ಕೊರೋನಾ ಲಕ್ಷಣಗಳಿರೋದ್ರಿಂದ ಅವರ ಗಂಟಲು ದ್ರವದ ಮಾದರಿಯನ್ನು ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಈ ನಡುವೆ ಅವರು ಮೃತಪಟ್ಟಿರುವಂತಹ ವಿಚಾರಗಳು ಎಲ್ಲರಿಗೂ ಕೂಡ ತಿಳಿದಿದೆ. ಇನ್ನು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಮೃತ ಮಹಿಳೆಯ ಅತ್ತೆ ಮತ್ತು ಅವರ ಪರಿಚಾರಕರು ಅಂದರೆ
ಕೇರ್ ಟೇಕರ್ ಆಗಿ ಒಬ್ಬರು ಮಹಿಳೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಸ್ಯಾಂಪಲನ್ನು ಈಗಾಗಲೇ ಕಳುಹಿಸಲಾಗಿದೆ, ಆದರೆ ಅದರ ರಿಪೋರ್ಟ್ ಬರೋದಕ್ಕೆ ಬಾಕಿ ಇದೆ ಅನ್ನುವಂತಹ ಮಾಹಿತಿ ಆರೋಗ್ಯ ಇಲಾಖೆಯಿಂದ ಈಗ ಬಂದಿದೆ. ಈ ನಡುವೆ ನಿನ್ನೆಯ ದಿನ 85 ರಿಪೋರ್ಟ್ಗಳು ಬಂದಿರುವಂಥದ್ದು, ಎಲ್ಲವೂ ಕೂಡ ನೆಗೆಟಿವ್ ಆಗಿ ಬಂದಿದೆ. ಇನ್ನೂ ಕೂಡ 495 ರಿಪೋರ್ಟ್ಗಳು ಜಿಲ್ಲಾಡಳಿತದ ಕೈ ಸೇರೋದಕ್ಕೆ ಬಾಕಿ ಇದೆ. 44 ಮಂದಿಯನ್ನು ನಿನ್ನೆಯ ದಿನ ತಪಾಸಣೆಗೆ ಒಳಪಡಿಸಿದ್ದಾರೆ. 11 ಮಂದಿ ಹೊಸದಾಗಿ ಆಸ್ಪತ್ರೆಗೂ ಇಲ್ಲಿ ದಾಖಲಾಗಿದ್ದಾರೆ. ಇನ್ನು 4 ಗೃಹ ನಿಗಾವಣೆಗೆ ಒಳಪಟ್ಟಿದ್ದು 49 ಮಂದಿಯನ್ನು ಸುರತ್ಕಲ್ನ NITKಯಲ್ಲಿ ಕ್ವಾರಂಟೈನ್ ಆಗಿ ಇರಿಸಲಾಗಿದೆ. 10 ಮಂದಿ ESI ಆಸ್ಪತ್ರೆಯಲ್ಲಿ ನಿಗಾದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಇನ್ನು ಕೊರೋನಾ ಪಾಸಿಟಿವ್ ಇರುವಂತಹ ವಿಚಾರ ಮಂಗಳವಾರ ದೃಢಪಟ್ಟಂತಹ ಮಹಿಳೆ ಯಾರಿದ್ದಾರೆ ಅಂದರೆ, ಈಗಾಗಲೇ ಮೃತಪಟ್ಟಿರುವಂತಹ ಮಹಿಳೆಯ ನೆರೆಮನೆಯ ಮಹಿಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಅವರ ಆರೋಗ್ಯ ಯಥಾಸ್ಥಿತಿಯಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಕೆಗೆ ICUನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ವೆಂಟಿಲೇಟರ್ ಅಳವಡಿಕೆ ಮಾಡಲಾಗಿದ್ದು ಅಲ್ಲಿಯೇ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನು ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರು ನಿನ್ನೆ ಪ್ರಕಟಣೆಯ ಮೂಲಕ ತಿಳಿಸಿದ್ರು. ಅವರ ಆರೋಗ್ಯ ಸ್ಥಿರ ಆಗಿದೆ ಎನ್ನುವಂತಹ ಮಾಹಿತಿಗಳು ಇದೀಗ ಲಭಿಸ್ತಾ ಇದೆ. ಇನ್ನು ಈ ನಡುವೆ ಎಡಪದವು ಗಂಜಿಮಠ ಭಾಗದಲ್ಲಿ ಒಂದು ನಿನ್ನೆ ಗೊಂದಲ ಉಂಟಾಗಿತ್ತು. ಅದಕ್ಕೂ ಕೂಡ ಕಾರಣ ಇತ್ತು ಅಂದರೆ, ವ್ಯಾಪಕವಾಗಿ ವದಂತಿಗಳು ಕೂಡ ಹರಿದಾಡ್ತಾ ಇದ್ವು. ಆದರೆ ಆ ಒಂದು ವಿಚಾರ ಏನು ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ, ಎಡಪದವಿನಲ್ಲಿ ಜ್ವರದಿಂದ ಬಳಲ್ತಾ ಇದ್ದಂತಹ ಸುಮಾರು 70 ವರ್ಷದ ವೃದ್ಧರೊಬ್ಬರು ಮಂಗಳವಾರ ರಾತ್ರಿ ಮೃತಪಟ್ಟಿದ್ರು. ಹೀಗಾಗಿ ಆ ಒಂದು ಮನೆಯನ್ನ ಈಗ ಕ್ವಾರಂಟೈನ್ ಮಾಡಲಾಗಿರುವಂಥದ್ದು. ಅಂದರೆ ಜ್ವರದಿಂದ ಬಳಲ್ತಾ ಇದ್ದಂತಹ ವೃದ್ಧರನ್ನ ಬಜಪೆಯ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಅಲ್ಲಿಂದ ವೆನ್ಲಾಕ್ಗೆ ತೆಗೆದುಕೊಂಡು ಹೋಗಿ ಅನ್ನುವಂತಹ ಶಿಫಾರಸನ್ನ ಅಲ್ಲಿ ಮಾಡಿದ್ರು. ಆದರೆ ವೆನ್ಲಾಕಿಗೆ ಆ ಮನೆಯವರು ಆ ವೃದ್ಧರನ್ನ ಕರೆದುಕೊಂಡು ಹೋಗಿರಲಿಲ್ಲ. ಬಳಿಕ ಸ್ಥಳೀಯ ಜನಪ್ರತಿನಿಧಿಯೊಬ್ಬರು ವೆನ್ಲಾಕ್ ಆಸ್ಪತ್ರೆಗೆ ಕರೆಯನ್ನ ಮಾಡಿ, ಸಹಾಯವಾಣಿಗೆ ಕರೆ ಮಾಡಿ ಈ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಸ್ಪಂದಿಸಿದಂತಹ ವೆನ್ಲಾಕ್ನ ವೈದ್ಯರು ಬುಧವಾರ ಬೆಳಗ್ಗೆ ನಾವು ಆಸ್ಪತ್ರೆಗೆ ಕರೆತಿರ್ತೇವೆ, ಅಂದರೆ ನಿನ್ನೆ ಬೆಳಗ್ಗಿನ ವೇಳೆಗೆ ನಾವು ಕರೆದುಕೊಂಡು ಬರ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನು ಹೇಳಿದ್ರು. ಆದರೆ ವೃದ್ಧರ ಆರೋಗ್ಯ ಮತ್ತಷ್ಟು ಹದಗೆಟ್ಟು ಮಂಗಳವಾರ ರಾತ್ರಿಯೇ ಅವರು ಮೃತಪಟ್ಟಿದ್ರು. ವೆನ್ಲಾಕ್ನ ಸಿಬ್ಬಂದಿ ಬುಧವಾರ ಬೆಳಿಗ್ಗೆ ನಾವು ಕರೆದುಕೊಂಡು ಹೋಗ್ತೇವೆ ಎನ್ನುವಂತಹ ಮಾತುಗಳನ್ನು ಹೇಳಿದ್ರು. ಆದರೆ ಮಂಗಳವಾರ ರಾತ್ರಿಯೇ ಆ ಒಂದು ವೃದ್ಧರು ಸಾವಿಗೆ ತುತ್ತಾಗಿದ್ರು. ಈ ಹಿನ್ನೆಲೆಯಲ್ಲಿ ಊರಿನವರಿಗೆ ಆತಂಕ ಉಂಟಾಗದಿರಲಿ ಎನ್ನುವಂತಹ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ವೃದ್ಧರ ಕುಟುಂಬದವರನ್ನ ಈಗ ಕ್ವಾರಂಟೈನ್ ಮಾಡಲಾಗಿದೆ ಅನ್ನುವಂಥದ್ದು. ಬಹುಶಃ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಗಂಜಿಮಠ ವ್ಯಾಪ್ತಿಯಲ್ಲಿ ಕೆಲವೊಂದು ವದಂತಿಗಳು, ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಬಂಟ್ವಾಳಕ್ಕೆ ಕೂಡ ಭೇಟಿಯನ್ನು ಕೊಟ್ಟಿರುವಂತಹ ವಿಚಾರ ಅಂದರೆ, ಈಗಾಗಲೇ ಬಂಟ್ವಾಳ ತಾಲೂಕಿನ ವಿಚಾರಕ್ಕೆ ಬಂದರೆ ಈಗಾಗಲೇ ಹೇಳಿದ ಹಾಗೆ 4 ಪ್ರಕರಣಗಳು ಬಂಟ್ವಾಳ ತಾಲೂಕಿನಲ್ಲಿ ಈಗಾಗಲೇ ದಾಖಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ ಈಗ ಎಚ್ಚರವನ್ನು ಮತ್ತಷ್ಟು ಹೆಚ್ಚಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಮತ್ತಷ್ಟು ಬಿಗಿಯಾಗಿ ಕೈಗೆತ್ತಿಕೊಳ್ಳಬೇಕು ಎನ್ನುವಂತಹ ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಬಹುಶಃ ಈಗ 3 ಕಂಟೈನ್ಮೆಂಟ್ ಝೋನ್ಗಳನ್ನು ಕೂಡ ಗುರುತಿಸಲಾಗಿರುವಂಥದ್ದು. ಸೊ ಎಲ್ಲ ಕಡೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕಲೆ ಹಾಕುವಂತಹ ಪ್ರಯತ್ನಗಳನ್ನು ಜಿಲ್ಲಾಧಿಕಾರಿಗಳು ನಿನ್ನೆ ಸ್ವತಃ ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಲ್ಯಾನ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹಲೋ ಸಂದೀಪ್. ಎಸ್, ಜಿಲ್ಲಾಧಿಕಾರಿಗಳು ನಿನ್ನೆ ಭೇಟಿಯನ್ನ ಕೊಟ್ಟಿದ್ರು. ಬಹುಶಃ ಈಗ ಬಂಟ್ವಾಳ ತಾಲೂಕು ಒಂದು ಅತ್ಯಂತ ಹೆಚ್ಚಿನ ಅಂದ್ರೆ ಬಹುಶಃ ಜಿಲ್ಲೆಯ ಮಟ್ಟಿಗೆ ಬಂದ್ರೆ 4 ಪ್ರಕರಣಗಳನ್ನ ಬಂಟ್ವಾಳ ತಾಲೂಕು ಕಂಡಿದೆ ಅನ್ನುವಂಥದ್ದು. ಮುನ್ನೆಚ್ಚರಿಕಾ ಕ್ರಮಗಳು ಮತ್ತಷ್ಟು ಬಿಗಿ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಎಸ್, ಏನಾಗಿದೆ ಈ ಸಂದರ್ಭದಲ್ಲಿ ಅಂತ? ಬಂಟ್ವಾಳ ತಾಲೂಕಿನಲ್ಲಿ ಈಗಾಗಲೇ ಗೊತ್ತಿರುವಂತೆ 4
COVID-19 ಪ್ರಕರಣಗಳು ದೃಢಪಟ್ಟಿದ್ದು, ಮತ್ತೆ ಈಗಾಗಲೇ ಅದರಲ್ಲಿ 2 ಮಂದಿ ಗುಣಮುಖರಾಗಿ ಮನೆಯನ್ನು ಸೇರಿದ್ದಾರೆ, ಮೊದಲು ಒಬ್ರು ಚಿಕಿತ್ಸೆಯಲ್ಲಿದ್ದಾರೆ, ಮತ್ತೆ 1 ಮೃತಪಟ್ಟಿರುವ ಘಟನೆ ನಡೆದಿದೆ. ಆದ್ರೆ ಈ ಹಿಂದೆ ಸಜೀಪನಡು ಮತ್ತೆ ತುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ COVID-19 ಪ್ರಕರಣ ಕಂಡು ಬಂದಾಗ ಸಾಕಷ್ಟು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ ಆತಂಕ ಉಂಟಾಗಿತ್ತು. ಸಣ್ಣ ಒಂದು ಮಗುವಿಗೂ ಒಂದು COVID-19 ಬಂದಿರೋದು ಕೂಡ ಇಲ್ಲಿನ ಜನರಲ್ಲಿ ಒಂದು ಆತಂಕವನ್ನು ಕೂಡ ಉಂಟು ಮಾಡಿದೆ. ಆದ್ರೆ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಅಂದ್ರೆ ಸೀಲ್ ಡೌನ್ ಮಾಡುವಂತ ಕೆಲಸಗಳನ್ನು ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಈ ಕಡೆಗೆ ಭೇಟಿಯನ್ನು ನೀಡಿದ್ರು. ಈ ಬಗ್ಗೆ ಸ್ವಲ್ಪ ಸ್ಥಳೀಯ ಜನರಲ್ಲೂ ಕೂಡ ಸ್ವಲ್ಪ ಅಸಮಾಧಾನ ಇತ್ತು. ಅಂದ್ರೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಂದ್ರೆ ಜಿಲ್ಲಾ ಮಟ್ಟದ ಜನಪ್ರತಿನಿಧಿಗಳಾಗ್ಲಿ ಅಥವಾ ಜಿಲ್ಲಾಧಿಕಾರಿಗಳಾಗಿ ಬಂದಿಲ್ಲ. ಅದೇ ಇತ್ತೀಚೆಗಷ್ಟೇ ಬಂಟ್ವಾಳದ ಒಂದು ಪೇಟೆ ಪ್ರದೇಶದಲ್ಲಿ ಕಾಮಸ್ಲೇನಲ್ಲಿರುವಂತ ಒಬ್ರು ಮಹಿಳೆ ಮೃತಪಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಬಂದಿಲ್ಲ. ಬಳಿಕ ಈಗ ಇನ್ನೊಂದು ಮಹಿಳೆಗೆ ಇಲ್ಲಿ COVID-19 ದೃಢಪಟ್ಟ ಬಳಿಕ ನಿನ್ನಷ್ಟೇ ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ ಅವರು ಭೇಟಿ ನೀಡಿದರೆ. ಭೇಟಿ ನೀಡಿ ಇಲ್ಲಿಯ ಸೀಲ್ ಡೌನ್ ಬಳಿಕ ಇಲ್ಲಿಯ ಕಾರ್ಯಚಟುವಟಿಕೆಗಳು ಹೇಗಿದೆ, ಇಲ್ಲಿನ ವ್ಯವಸ್ಥೆಗಳು ಹೇಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಈಗಾಗಲೇ ಇಲ್ಲಿ ಬಂಟ್ವಾಳ ಪುರಸಭೆ ಮತ್ತು ತಾಲೂಕಾಡಳಿತ ವತಿಯಿಂದ ಒಂದು ಕೈಗೊಂಡಿರುವಂತಹ ಕಂಟ್ರೋಲ್ ರೂಮ್ ಆಗಿರ್ಬೋದು, ಅದು ಮತ್ತು ಒಟ್ಟು ಸೀಲ್ ಡೌನ್ ವ್ಯವಸ್ಥೆಯ ಬಗ್ಗೆ ಅವರು ಪರಿಶೀಲನೆ ಮಾಡಿದ್ದಾರೆ. ಬಂಟ್ವಾಳ ಪುರಸಭೆ ಕಚೇರಿಯಲ್ಲಿರುವಂತಹ ಕಾರ್ಯಾಲಯದ ಬಗ್ಗೆ ಸ್ವತಃ ವೀಕ್ಷಣೆ ಮಾಡಿದವರು ತುಂಬಾ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿರುವಂತ ಒಟ್ಟು 180 ಮನೆಗಳು ಈಗ ಸೀಲ್ ಡೌನ್ ವ್ಯಾಪ್ತಿಯ ಒಳಗೆ ಬರ್ತಾ ಇದೆ. ಅದಕ್ಕೆ ಒಂದು ತಂಡವನ್ನು ಕೂಡ ರಚನೆ ಮಾಡಿ ಅವರಿಗೆ ಬೇಕಾದಂತ ಎಲ್ಲ ಆಹಾರ ಪದಾರ್ಥಗಳಿರ್ಬೋದು ಅಥವಾ ಬೇಕಾದಂತ ಅಗತ್ಯ ವಸ್ತುಗಳನ್ನು ನೇರವಾಗಿ ಅವರ ಮನೆಗೆ ತಲುಪಿಸುವಂತ ಒಂದು ವ್ಯವಸ್ಥೆ ಆಗ್ತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಬಳಿಕ ಅಲ್ಲಿಗೆ ಬೇಕಿರುವಂತಹ ಏನು ಅಗತ್ಯ ಕ್ರಮಗಳೇನಿದೆ ಈ ಬಗ್ಗೆ ತಹಶೀಲ್ದಾರ್ ಮತ್ತು ಮುಖ್ಯಾಧಿಕಾರಿ ಜೊತೆ ಚರ್ಚೆ ನಡೆಸಿ ಅವರು ತೆರಳಿದ್ದಾರೆ. ಗೌತಮ್, ಓಕೆ, ಅಂದ್ರೆ ಈಗ ಕಂಟೈನ್ಮೆಂಟ್ ಝೋನ್ ನ ಒಳಗಡೆ ಇರುವಂತಹ ಅಥವಾ ವ್ಯಾಪ್ತಿಯಲ್ಲಿ ಇರುವಂತಹ ರೇಷನ್ ಅಂಗಡಿಗಳನ್ನ ಸ್ಥಳಾಂತರ ಮಾಡುವಂತಹ ಪ್ರಸ್ತಾಪ ಕೂಡ ಬಂದಿದೆ ಅನ್ನುವಂಥದ್ದು. ಸೊ ಆ ಪ್ರಕ್ರಿಯೆಗಳಾಗುತ್ತಾ ಹೇಗೆ ಅನ್ನುವಂಥದ್ದು ಈಗ? ಇಲ್ಲಿ ಖಂಡಿತವಾಗ್ಲು ಏನು ಈಗ ಲಾಕ್ಡೌನ್ ಇದೆಯಾ, ಕಂಟೈನ್ಮೆಂಟ್ ಏರಿಯಾದ ಒಳಗಿರುವಂತಹ ರೇಷನ್ ಅಂಗಡಿಗಳಲ್ಲಿ ಕೆಲವು ಅಂದ್ರೆ ತುರ್ತು ಈಗ ಏನು ಅಲ್ಲಿಗೆ ಬೇಕಿದೆಯಾ ಅದಕ್ಕೆ ಬೇಕಾಗಿ ಮಾತ್ರ ಕೆಲವು ಒಂದು ಅಂಗಡಿಗಳನ್ನು ಮಾತ್ರ, ಅಂದ್ರೆ ಜನರಿಗೆ ಅಗತ್ಯ ವಸ್ತುಗಳು ಏನು ಬೇಕಿದೆಯಾ ಅದಕ್ಕೆ ಬೇಕಾಗಿರುವಂತ ಒಂದು ಅಂಗಡಿ, ಅಂದ್ರೆ ತರಕಾರಿ ಬೇಕಿದ್ರೆ ಅದಕ್ಕೆ ಒಂದು ಅಂಗಡಿ, ದಿನಸಿ ಬೇಕಿದ್ರೆ ಅದಕ್ಕೆ ಒಂದು ಅಂಗಡಿ, ಮತ್ತೆ ಇನ್ನು ಔಷಧಿ ಮೆಡಿಕಲ್ ಬೇಕಿದ್ರೆ ಅದಕ್ಕೆ ಒಂದು ಅಂಗಡಿ. ಈಗ ಆ ಅಂಗಡಿದಾರ ನಂಬರ್ಗಳನ್ನು ನೀಡಿದರೆ ಉಳಿದವುಗಳಂತೆ ಎಲ್ಲಾ ಅಂಗಡಿಗಳನ್ನು ಕೂಡ ಕ್ಲೋಸ್ ಮಾಡಾಗಿದೆ. ಮತ್ತೆ ಜನರಿಗೆ ಅಗತ್ಯ ವಸ್ತುಗಳನ್ನು ಏನು ಪುರಸಭೆ ಏನು ತಂಡ ಇದೆಯಾ ಇವರೇ ಕೊಂಡೋಗಿ ಕೊಡ್ಬೇಕಾಗಿರೋದಂದ್ರೆ ಯಾವುದೇ ಅಂಗಡಿಗಳಲ್ಲಿ ಓಪನ್ ಇಲ್ಲ. ಮತ್ತೆ ಅದನ್ನು ಸ್ಥಳಾಂತರ ಮಾಡುವ ಅಂದ್ರೆ ಮುಂದಿನ ದಿನಗಳವರೆಗೆ ಸ್ಥಳಾಂತರ ಮಾಡುವ ಅಗತ್ಯತೆ ಕೂಡ ಇರುವುದಿಲ್ಲ. ಅವರಿಗೆ ಬೇಕಾದ ವಸ್ತುಗಳು ಏನಾದ್ರು ಬೇಕು ಅಂತಿದ್ರೆ ಅವರ ಏನು ಕಂಟ್ರೋಲ್ ರೂಮ್ ಇದೆಯಾ ಇದರ ನಂಬರಿಗೆ ಸಂಪರ್ಕ ಮಾಡಿದ್ರೆ ಅವರಿಗೆ ನೇರವಾಗಿ ಅಧಿಕಾರಿಗಳೇ ಅಥವಾ ಅವರ ಏನು ತಂಡ ಇದೆಯಾ ಅವರೇ ಕೊಂಡೋಗಿ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅದರ ಒಳಗಿಂದ ಅಲ್ಲಿ ಸ್ಥಳಾಂತರ ಮಾಡುವಂತ ಯಾವುದೇ ಪ್ರಮೇಯ ಬರ್ತಾ ಇಲ್ಲ. ಆದ್ರೂ ಕೂಡ ಅಂದ್ರೆ ಹೆಚ್ಚಿನ ಅಂಗಡಿಗಳು ಕ್ಲೋಸ್ ಇದೆ. ಬೇಕಾದಂತ ಅಗತ್ಯ ಇರುವಂತಹ ಅಂಗಡಿಗಳನ್ನು ಮಾತ್ರ ಅದರ ಹೊರಭಾಗದಿಂದ ತರಿಸಿಕೊಡುವಂತ ವ್ಯವಸ್ಥೆಯನ್ನು ಈ ಒಂದು ಕಂಟ್ರೋಲ್ ರೂಮ್ ವ್ಯವಸ್ಥೆ ಮಾಡ್ತಾ ಇದೆ. ಗೌತಮ್, ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಸಂಕಷ್ಟಕ್ಕೆ ತುತ್ತಾಗಿರುವಂತಹ ಅನಿವಾಸಿ ಕನ್ನಡಿಗರಿಗೆ ನೆರವಾಗೋದಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರುವಂತಹ ಅನಿವಾಸಿ ಕನ್ನಡಿಗರಿಗೆ ನೆರವನ್ನ ಕೊಡೋದಿಕ್ಕೆ ಹೆಲ್ಪ್ಲೈನ್ ಅನ್ನ ಆರಂಭ ಮಾಡುವ ಹಾಗೆ ಸಿಎಂಗೆ ಮನವಿ ಮಾಡಲಾಗುತ್ತೆ ಎನ್ನುವಂತಹ ಒಂದು ಮಾತುಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಒಂದು ಹೆಲ್ಪ್ಲೈನ್ ತೆರೆದು ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರುವಂತಹ ಕನ್ನಡಿಗರಿಗೆ ನೆರವಾಗುವಂತಹ ಪ್ರಯತ್ನಗಳನ್ನು ಈ ಮೂಲಕ ಮಾಡಬೇಕು. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡಿ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವ ಹಾಗೆ ವಿನಂತಿಸಲಾಗುವುದು ಅನ್ನುವಂತಹ ಮಾತುಗಳನ್ನು ಮಂಗಳೂರಿನಲ್ಲಿ
ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಅಂದರೆ ಈಗಾಗಲೇ ನಾವು ಗಮನಿಸಬಹುದು, ಅನೇಕ ಮಂದಿ ಅಲ್ಲಿ ಸಿಲುಕಿಕೊಂಡಿದ್ದಾರೆ, ಅಲ್ಲಿ ನಿತ್ಯ ಪರದಾಡ್ತಾ ಇದ್ದಾರೆ. ಒಮ್ಮೆ ಊರಿಗೆ ಬಂದರೆ ಸಾಕು ಎನ್ನುವಂತಹ ಒಂದು ಮನೋಭಾವನೆ ಅವರಲ್ಲಿ ಇರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಪೂರ್ಣವಾಗಿ ಇದರಿಂದ ಸದ್ಯಕ್ಕೆ ಅವರನ್ನು ಕರೆತರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಸರ್ಕಾರ ಹೇಳ್ತಾ ಇರುವಂಥದ್ದು. ಅಷ್ಟಿದ್ರೂ ಕೂಡ ಅವರಿಗೆ ಸ್ಥಳೀಯವಾಗಿ ನೆರವನ್ನು ಒದಗಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಅಂದರೆ ರಾಜತಾಂತ್ರಿಕ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳಿದೆ. ಅದರ ನಡುವೆ ಈಗ ಅನಿವಾಸಿ ಕನ್ನಡಿಗರಿಗೆ ಒಂದು ಸ್ಪಂದಿಸುವಂತಹ ಕೆಲಸಗಳನ್ನು ಈ ಮೂಲಕ ನಾವು ಮಾಡ್ತೇವೆ. ಒಂದು ಹೆಲ್ಪ್ಲೈನನ್ನು ಆರಂಭಿಸಿ ಅವರ ಒಂದು ದುಃಖ ದುಮ್ಮಾನಗಳನ್ನು ಹಂಚಿಕೊಳ್ಳುವಂತಹ ವ್ಯವಸ್ಥೆಗಳನ್ನು ಮಾಡ್ತೇವೆ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡ್ತೇವೆ ಎನ್ನುವಂತಹ ವಿಚಾರವನ್ನು ಮಂಗಳೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಸೇರಿದಂತೆ ಕರ್ನಾಟಕದ ಕನ್ನಡಿಗರು ರಾಷ್ಟ್ರದ ಬೇರೆ ಬೇರೆ ಕಡೆ, ಅದರಲ್ಲೂ ಮುಂಬೈ ಅಂತ ಕಡೆ ಬದುಕನ್ನು ಕಟ್ಟಿಕೊಂಡಿದ್ದು ಈ ಕೊರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಆತಂಕಿತರಾಗಿ ಒಂದು ರೀತಿಯ ಅಭದ್ರತೆಯಲ್ಲಿ ಜೀವನವನ್ನು ಕಳೀತಾ ಇದ್ದಾರೆ. ಅಂಥವರ ಆರೋಗ್ಯ ಮತ್ತು ಅವರಿಗೆ ಊಟೋಪಚಾರಗಳು ಮತ್ತು ಅವರ ಬದುಕಿನ ಭದ್ರತೆಗೋಸ್ಕರ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವುದು ಸೇರಿದಂತೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಮನವಿಯನ್ನು ಮಾಡಿದ್ದೇನೆ. ಮುಖ್ಯ ಕಾರ್ಯದರ್ಶಿಯವರಲ್ಲೂ ಮನವಿ ಮಾಡಿದ್ದೇನೆ. ಒಟ್ಟಾರೆ ಅಲ್ಲಿರುವಂಥ ಜನರಿಗೆ, ಕನಿಷ್ಠ ಕನ್ನಡಿಗರಿಗೆ ಕನಿಷ್ಠ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂಥ ಅವಕಾಶಗಳನ್ನು ಕಲ್ಪಿಸಬೇಕು ಮತ್ತು ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ರಾಜ್ಯದಲ್ಲಿ ಒಂದು ಹೆಲ್ಪ್ಲೈನನ್ನು ತೆರೀಬೇಕು ಅನ್ನುವಂಥ ಮನವಿಯನ್ನು ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರ್ನಾಟಕದ ಕನ್ನಡಿಗರು ರಾಷ್ಟ್ರದ ಬೇರೆ ಬೇರೆ ಕಡೆ, ಅದರಲ್ಲೂ ಮುಂಬೈ ಅಂತ ಕಡೆ ಬದುಕನ್ನು ಕಟ್ಟಿಕೊಂಡಿದ್ದು ಈ ಕೊರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಆತಂಕಿತರಾಗಿ ಒಂದು ರೀತಿಯ ಅಭದ್ರತೆಯಲ್ಲಿ ಜೀವನವನ್ನು ಕಳೀತಾ ಇದ್ದಾರೆ. ಅಂಥವರ ಆರೋಗ್ಯ ಮತ್ತು ಅವರಿಗೆ ಊಟೋಪಚಾರಗಳು ಮತ್ತು ಅವರ ಬದುಕಿನ ಭದ್ರತೆಗೋಸ್ಕರ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವುದು ಸೇರಿದಂತೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಮನವಿಯನ್ನು ಮಾಡಿದ್ದೇನೆ. ಮುಖ್ಯ ಕಾರ್ಯದರ್ಶಿಯವರಲ್ಲೂ ಮನವಿ ಮಾಡಿದ್ದೇನೆ. ಒಟ್ಟಾರೆ ಅಲ್ಲಿರುವಂಥ ಜನರಿಗೆ, ಕನಿಷ್ಠ ಕನ್ನಡಿಗರಿಗೆ ಕನಿಷ್ಠ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂಥ ಅವಕಾಶಗಳನ್ನು ಕಲ್ಪಿಸಬೇಕು ಮತ್ತು ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ರಾಜ್ಯದಲ್ಲಿ ಒಂದು ಹೆಲ್ಪ್ಲೈನನ್ನು ತೆರೀಬೇಕು ಅನ್ನುವಂಥ ಮನವಿಯನ್ನು ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕಾನೂನಿನ ಜೊತೆಗೆ ಮಧ್ಯರಾತ್ರಿ ಬಳಿಕ ಜಾರಿಗೆ ಬರುವಂತೆ ಕೆಲವೊಂದು ವಿನಾಯಿತಿಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅಂದರೆ ರಾಜ್ಯ ಸರ್ಕಾರದ ಆದೇಶದಂತೆ ಉಡುಪಿ ಜಿಲ್ಲಾಡಳಿತ ಘೋಷಣೆ ಮಾಡಿರುವಂಥದ್ದು. ಅಂದರೆ ಜಿಲ್ಲೆಯಲ್ಲಿ ದಿನಸಿ ಅಂಗಡಿಗಳನ್ನು ತೆರೆಯೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಅಂದರೆ ಈಗಿರುವಂತಹ ಅವಧಿಯನ್ನು, ಅಂದರೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ಅವಧಿ ಕೊಡಲಾಗಿರುವಂಥದ್ದು. ಇನ್ನು ಇದನ್ನು ವಿಸ್ತರಣೆ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಎನ್ನುವಂಥ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಡ, ನೀರಾವರಿ, ರಸ್ತೆ, ಮನೆ ನಿರ್ಮಾಣ ಕಾಮಗಾರಿ ಇತ್ಯಾದಿಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಆದರೆ ಇದ್ಯಾವುದು ಕೂಡ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನಡೆಯುವ ಹಾಗಿಲ್ಲ. ಇನ್ನು ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಮೊಬೈಲ್ ಶಾಪ್ಗಳನ್ನು ತೆರೆಯೋದಕ್ಕೆ ಅವಕಾಶ ಇಲ್ಲ. ಹೋಟೆಲ್ಗಳಲ್ಲಿ ಆಹಾರ ವಸ್ತುಗಳನ್ನು ಕೊಂಡೊಯ್ಯಬಹುದೇ ವಿನಃ ಅಲ್ಲಿ ಕುಳಿತು ಸ್ವೀಕಾರ ಮಾಡುವ ಹಾಗಿಲ್ಲ. ಕೇವಲ ಪಾರ್ಸೆಲ್ ಸರ್ವಿಸ್ಗಳಿಗಷ್ಟೇ ಅಲೌಡ್ ಇದೆ ಅನ್ನುವಂಥದ್ದು. ಇನ್ನು ಈ ಆದೇಶ ಏನಿದೆ ಅದು ಹಿಂದಿನಂತೆ ಮುಂದುವರಿಯುತ್ತೆ. ಆಸ್ಪತ್ರೆ, ಮೆಡಿಕಲ್ ಶಾಪ್ಗಳು ಎಂದಿನ ಹಾಗೆ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಇನ್ನು ಮೀನುಗಾರಿಕೆಯಲ್ಲಿ ಈಗಾಗಲೇ ಇರುವಂತಹ ರಿಯಾಯಿತಿಗಳು ನಡೆಯುತ್ತೆ. ಯಾಂತ್ರೀಕೃತ ಮೀನುಗಾರಿಕೆಯನ್ನು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ನಮ್ಮ ಜಿಲ್ಲೆಗೆ
ಎಷ್ಟು ಮೀನು ಬೇಕೋ ಅಷ್ಟು ಸಿಗ್ತಾ ಇದೆ ಎನ್ನುವಂತಹ ಮಾತುಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಯಾಂತ್ರೀಕೃತ ಮೀನುಗಾರಿಕೆಗೆ ನಾವು ಯಾವುದೇ ರೀತಿಯ ಅವಕಾಶಗಳನ್ನು ಕೊಡೋದಿಲ್ಲ ಎನ್ನುವಂಥ ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ ಸಂತೋಷ್. ಎಸ್, ಅಂದ್ರೆ ಉಡುಪಿಯಲ್ಲಿ ಕೆಲವೊಂದಕ್ಕೆ ವಿನಾಯಿತಿಗಳು ಸಿಕ್ಕಿದೆ ಅನ್ನುವಂಥದ್ದು. ಸೊ ಇದು ಎಷ್ಟರ ಮಟ್ಟಿಗೆ ಮುಂದುವರಿಬಹುದು ಅನ್ನುವಂಥದ್ದು, ಸಭೆ ಕೂಡ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ. ಸೊ ಏನಾಗುತ್ತೆ ಅನ್ನುವಂಥದ್ದು ಮುಂದಕ್ಕೆ? ಈಗಾಗಲೇ ರಾಜ್ಯದಾದ್ಯಂತ ಕೆಲವು ಕಡೆಗಳಲ್ಲಿ ಲಾಕ್ಡೌನ್ ನಿಯಮ ಸಡಿಲಿಕೆ ಮಾಡಲಾಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಇದರ ಬಗ್ಗೆ ಇವತ್ತು ನಿರ್ಣಯವನ್ನ ಕೈಗೊಳ್ಳಲಾಗ್ತದೆ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಉಡುಪಿಗೆ ಆಗಮಿಸ್ತಾರೆ. ಅದರ ನಂತರ ಉಡುಪಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಬಗ್ಗೆ ಸಭೆಯನ್ನ ಕೂಡ ಅಧಿಕಾರಿಗಳೊಂದಿಗೆ ಸಭೆಯನ್ನ ಕರೆಯಲಾಗಿದೆ. ಆರೋಗ್ಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಇಲಾಖೆಯ ಒಂದು ಒಟ್ಟಾಗಿ ಒಂದು ಸಭೆ ನಡೀತದೆ. ಅದರ ಬಳಿಕ ಉಸ್ತುವಾರಿ ಸಚಿವರು ಈ ಬಗ್ಗೆ ಅನೌನ್ಸ್ ಮಾಡ್ತಾರೆ, ಏನೆಲ್ಲ ಸಡಿಲಿಕೆ ಆಗ್ತದೆ, ಯಾವ ರೀತಿ ಲಾಕ್ಡೌನ್ ನಿಯಮಗಳು ಇರ್ತದೆ ಉಡುಪಿ ಜಿಲ್ಲೆಯಲ್ಲಿ ಅನ್ನೋದ್ರ ಬಗ್ಗೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. 3 ಗಂಟೆಯ ಹೊತ್ತಿಗೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕೂಡ ಕರೆಯಲಾಗಿರುವಂತದ್ದು. ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಕರಣಗಳು 3 ಮಾತ್ರ ದಾಖಲಾಗಿದ್ದು, ಪಾಸಿಟಿವ್ ಪ್ರಕರಣಗಳು. ಅದು ಕೂಡ ಅದರ ಬಳಿಕ 22 ದಿನ ಆದರೂ ಯಾವುದೇ ರೀತಿಯಂತಹ ಹೊಸ ಪ್ರಕರಣಗಳು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಸಭೆ ಮಹತ್ವವನ್ನ ಪಡೆದುಕೊಂಡಿರುವಂಥದ್ದು. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟು ಬೆಳಗಿನ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.